ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ಅಡುಗೆ ಅನ್ನೋದು ಒಂದು ಕಲೆ. ಈ ಕಲೆ ಎಲ್ಲರ ಕೈಯಲ್ಲೂ ಕೂಡ ಇರುತ್ತೆ. ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ತನ್ನಷ್ಟಕ್ಕೆ ಈ ಒಂದು ಕಲೆ ನಿಮ್ದಾಗುತ್ತೆ. ಯಾವುದೆಲ್ಲ ಅಡುಗೆ ಮಾಡಬೇಕು, ಈ ಒಂದು ಕನ್ಫ್ಯೂಷನ್ ಇದ್ದರೆ ಇದನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ ಈ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ. ಇದು ಯಾವಾಗಲೂ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದೇ ಆಗಿರುತ್ತೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, 40 ವರ್ಷಗಳ ಇತಿಹಾಸ ಇರುವಂಥ ಒಂದು ಮಸಾಲೆ ಅಂತ ಹೇಳಿದರೆ ಅದುವೇ ಅರುಣಾ ಮಸಾಲ. ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್. ಸೊ ಮದುವೆ ಜವಳಿಗಳಿಗೆ ಏನಾದರೂ ಒಂದು ಜವಳಿ ಹೋಗಬೇಕು ಅಂತ ಹೇಳಿದರೆ, ಸೊ ಏನಾದರೂ ಖರೀದಿ ಮಾಡಬೇಕು ಅಂತ ಹೇಳಿದರೆ ಸತ್ಯನಾಥ್ ಸ್ಟೋರ್ಸ್ಗೆ ಖಂಡಿತವಾಗ್ಲೂ ನೀವು ಭೇಟಿಯನ್ನು ಕೊಡ್ಬೋದು. ಸೊ ಅಡುಗೆ ಮನೆಗೆ ನಾವು ಬಂದಾಗ ಯಾವ ಅಡುಗೆ ಮಾಡೋದು, ಏನೆಲ್ಲ ಅಡುಗೆ ಮಾಡೋದು, ಯಾವ ರೀತಿಯಾಗಿ ಮಾಡೋದು, ಕಷ್ಟ ಇರುತ್ತಾ ಸುಲಭವಾಗಿರುತ್ತಾ, ಅದರಲ್ಲೂ ಕೂಡ ಬಿಗಿನರ್ಸ್ಗಂತೂ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಹೇಳಬೇಕಾಗತ್ತೆ. ಇಷ್ಟ ಹಾಕಬೇಕು, 1 ಸ್ಪೂನು 2 ಸ್ಪೂನು ಅಂತ ಹೇಳಿ. ಸೊ ಇದೆಲ್ಲ ಹೇಳ್ಕೊಡೋದಕ್ಕೆ ಬಂದಿದ್ದಾರೆ. ಸೊ ವೆರಿ ಯಂಗ್ಸ್ಟರ್, ಇನ್ನೂ ಕೂಡ ಅಡುಗೆಯ ಒಂದು ಫೀಲ್ಡ್ಗೆ ಹೋಗೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ದಾವೂದ್ ಅವರು, ಇವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ದಾವೂದ್. ಥ್ಯಾಂಕ್ ಯು ಮ್ಯಾಮ್, ವೆಲ್ಕಮ್ ಟು ಯು ಟು. ಎಸ್ ದಾವೂದ್, ಸೊ ಯಾವಾಗಲೂ ಬರುವಾಗ ಡಿಫ್ರೆಂಟ್ ರೆಸಿಪೀಸ್ ನಮಗೆ ಹೇಳ್ಕೊಡ್ತೀರಿ. ಸೊ ಇವತ್ತು ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ? ಇವತ್ತು ಇಟ್ಸ್ ಆಲ್ ಅಬೌಟ್ ಮೋಮೋಸ್. ಸೂಪರ್, ಮೋಮೋಸ್ ನನಗಂತೂ ತುಂಬ ಇಷ್ಟ. ಸೊ ಇದು ಟಿಬೆಟಿಯನ್ ಡಿಶ್, ಬಟ್ ಸ್ಟಿಲ್ ಇನ್ನೊಂದು ಹೇಳ, ಈ ಮೋಮೋಸ್ ಅಂತ ಹೇಳಿದ್ರೆ ನಾವು ಅಂದ್ಕೊಳ್ತೀವಿ ಇದು ಟಿಬೆಟಿಯನ್ ಡಿಶ್ ಮಾತ್ರ ಅಂತ. ಬಟ್ ನಾವು ಕೂಡ ಮೋಮೋಸ್ ಮಾಡ್ತೀವಿ, ಆದರೆ ಹೆಸರು ಚೇಂಜ್ ಅದಕ್ಕೆ. ಸೊ ಯಾವಾಗಲೂ ಡಂಪ್ಲಿಂಗ್ಸ್ ಅಂತ ಹೇಳಿದೆ ಆಗೋದು, ಇಲ್ಲಿ ಗಟ್ಟಿ ಅಂತ ಹೇಳ್ತಾರೆ, ಅದು ಕೂಡ ಮೋಮೋಸೇ, ಸ್ಟೀಮ್ಡ್ ಮೋಮೋಸೇ, ಬಟ್ ರೈಸಿಂದ ಬೇರೆ ಬೇರೆ ರೀತಿಯಾಗಿ ಮಾಡ್ತೇವೆ. ಇದರಲ್ಲಿ ಸಾಸಸ್ ಎಲ್ಲ ಯೂಸ್ ಆಗುತ್ತೆ. ಡಿಫ್ರೆಂಟ್ ಅಲ್ವಾ? ಸೊ ಟಿಬೆಟಿಯನ್ ಆ ಕಡೆ ಎಲ್ಲ ಹೋಗುವಾಗ ಸ್ವಲ್ಪ ಸಾಸಸ್ ಹೆಚ್ಚಾಗಿ ಬಳಸ್ತೀವಿ. ನಾವೆಲ್ಲ ನಮ್ಮದೇ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸ್ತೀವಿ. ಸೊ ನೀವು ಹಾಗಾದ್ರೆ ಟಿಬೆಟಿಯನ್ ಸ್ಟೈಲಲ್ಲಿ ಮೋಮೋಸ, ಇಲ್ಲಿ ಸೌತ್ ಇಂಡಿಯನ್ ಸ್ಟೈಲಾ? ನೇಪಾಳಿಂದ ಇಂಡಿಯಾಗೆ ಹೇಗೆ ಬಂತು ಮೋಮೋಸ್ ಆ ರೀತಿಯಲ್ಲಿ ಹೇಳ್ಕೊಡ್ತೀರಿ. ಸರಿ, ಹಾಗಾದ್ರೆ ತಡ ಮಾಡೋದೇ ಬೇಡ, ನನಗಂತೂ ತುಂಬಾ ಇಷ್ಟ ಈ ಮೋಮೋಸ್. ಸೊ ಹಾಗಾದ್ರೆ ಕಿಚನ್ಗೆ ಹೋಗೋಣ, ಬನ್ನಿ. ಎಸ್ ದಾವೂದ್, ಹಾಗಾದ್ರೆ ಫಸ್ಟ್ ಈಗ ಮೋಮೋಸ್ ಮಾಡ್ತಾ ಇದ್ರಿ. ಹೌದು. ಸೊ ವಿಲ್ ಬಿಗಿನ್. ಎಸ್, ಹೇಗೆ? ಮೋಮೋಸ್ ಎವ್ರಿ ಒನ್ ಥಿಂಗ್ಸ್ ಇನ್ ಇಂಡಿಯಾದಲ್ಲಿ ಸ್ಪೆಷಲ್ ಆಗಿ ಮೋಮೋಸ್ ನೇಪಾಳಿಂದ ಬಂದಂತ ಅನ್ಕೊಂತಾರೆ ಎಲ್ಲರೂ. ನೇಪಾಳಿಂದ ಬಂದದ ಹೌದು ಇಂಡಿಯಾಕ್ಕೆ, ಆದರೆ ಇನ್ವೆಂಟೆಡ್ ಟಿಬೆಟಿಯನ್ಸ್. ಮೋಮೋಸ್, ಡಂಪ್ಲಿಂಗ್ಸ್ ವರ್ಜನ್ ಎಲ್ಲ ಟಿಬೆಟಿಂದ ಬಂದದಾಗುತ್ತೆ. ವಾಟರ್. ನೇಪಾಳ ಮೋಮೋಸನ್ನು ಫೇಮಸ್ ಮಾಡಿದ್ದು ಆಲ್ವೇಸ್ ನೇವಾರಿ ಮರ್ಚೆಂಟ್ಸ್ ಅಂತ ಇದ್ರು ನೇಪಾಳಲ್ಲಿ. ಅವರು ಯಾವಾಗೆಲ್ಲ ಟ್ರೇಡ್ಗೆ ಹೋಗ್ತಾ ಇದ್ರು, ಆಗ ಮೋಮೋಸನ್ನು ರೆಸಿಪಿಯಾಗಿ ಇಟ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ ಟ್ರಾವೆಲಿಂಗಿಗೆಲ್ಲ ತುಂಬಾ ಈಸಿಯಾಗಿ ಇದನ್ನ ತಕೊಂಡು ಹೋಗ್ಬೋದು. ಯಾಕಂತ ಹೇಳಿದ್ರೆ ಏನು ಅದಕ್ಕೆ ಚಟ್ನಿ ಏನು ಬೇಕಾಗಿರಲ್ಲ, ಕೆಲವು ಬೇಕಿದ್ರೆ ಹಾಕೊಳ್ಬಹುದು, ಇಲ್ದಿದ್ರೆ ಇಲ್ಲ. ಸೊ ಇದಕ್ಕೆ ಸಾಲ್ಟ್ ಏನು ಹಾಕೊಳ್ಳೋ ಆಗಿಲ್ವಾ? ಸಾಲ್ಟ್ ಹಾಕೊಳ್ಬೇಕು. ಓಕೆ, ಜಸ್ಟೊಂದು ಆ ಕನ್ಸಿಸ್ಟೆನ್ಸಿ ಬರಲಿ ಅಂತ ಅಷ್ಟೇ. ಜಸ್ಟ್ ಒಂದು ಸ್ವಲ್ಪ ಸಾಲ್ಟ್ ಆಗಿದ್ರೆ ಸಾಕು, ಯಾಕಂದರೆ ಫಿಲ್ಲಿಂಗಿಗೆ ಸಾಲ್ಟ್ ಹೋಗುತ್ತೆ. ಸೊ ಹೇಗೆ ನಡೀತಾ ಇದೆ ನಿಮ್ಮ ಈ ಒಂದು
ಪ್ರೊಫೆಷನ್ ಇನ್ನೂ ಸ್ಟಾರ್ಟ್ ಆಗಲಿಲ್ಲ? ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿದೆ? ಆಲ್ಮೋಸ್ಟ್ 3 months. ಓ, ಸೊ ಏನಾದರೂ ರೆಸ್ಟೋರೆಂಟ್ ಈ ಥರದ್ದು ಏನಾದರೂ ಓಪನ್ ಮಾಡಿದಿರಾ ಹೇಗೆ? ಇನ್ನೂ ಇಲ್ಲ, ಕಲಿತಾ ಇದ್ದೀರಿ ಇನ್ನು. ಸ್ವಲ್ಪ ಆಯಿಲ್. ಸೊ ನಮ್ಮ ಕಿಚನಲ್ಲಿ ಯೂಸ್ ಮಾಡುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕು? ಸಾಕು. ಸೊ ಅದನ್ನು ಹಾಗೆ ಪುಲ್ ಮಾಡಿಕೊಂಡು ನೀಟ್ ಮಾಡ್ಕೊಳ್ಬೇಕು. ಗ್ಲೂಟನ್ ಡೆವಲಪ್ ಆಗುತ್ತೆ. ಸೊ ಯೂಶುವಲ್ ನಾವು ಹೀಗೆ ಹಾಗೆ ನಾದಿ ಇಟ್ಕೊಳ್ಳೋದಲ್ಲ. ದಟ್ಸ್ ಫಾರ್ ಆಟ. ಅದು ಆಟಕ್ಕೆ ಜಸ್ಟ್ ಪ್ರೆಸ್ ಮಾಡಿ ಮಾಡುವ ಸಾಕಾಗುತ್ತೆ. ಅಂದ್ರೆ ಆಲ್ ಪರ್ಪಸ್ ಫ್ಲೋರ್ ಮೈದಾದಲ್ಲಿ ಗ್ಲೂಟನ್ ಡೆವಲಪ್ ಆಗಬೇಕು. ಗ್ಲೂಟನ್ ಡೆವಲಪ್ ಆದರೆ ಆ ಸಾಫ್ಟ್ನೆಸ್ ಸಿಗುತ್ತೆ ನಮಗೆ. ಡೋ ರೆಡಿ ಆಗಿದೆ. ಇದನ್ನೊಂದು ವೆಟ್ ಕ್ಲೋತಲ್ಲಿ ಇಟ್ಟರೆ ಈವನ್ ಬೆಟರ್, ಬೇಗನೆ ಯೂಸ್ ಮಾಡ್ಬೋದು. ಆರ್ ಎಲ್ಸ್ ನಾರ್ಮಲ್ ಆಗಿ ಟಿಶ್ಯೂ ಅಲ್ಲಿ ಕವರ್ ಮಾಡಿ, ಒಟ್ಟಲ್ಲಿ ಅದು ಕವರ್ ಮಾಡಿ ಇಟ್ಕೋಬೇಕು. ಎಸ್, ಡೋ ರೆಡಿ ಆಯಿತು. ಫಿಲ್ಲಿಂಗ್ ಮತ್ತೊಂದು ಸಾಸ್ ಮಾಡ್ಲಿಕ್ಕೊಂದು ಬಾಕಿ ಇದೆ. ಸಾಸ್ ಅಲ್ಲ, ಕೆನ್ ಕಾಲ್ ಇಟ್ ಚಟ್ನಿ. ಹಾಂ. ಸೊ ನಾವೀಗ ಫಿಲ್ಲಿಂಗ್ ರೆಡಿ ಮಾಡ್ತಾ ಇದ್ದೀವಿ. ಚಟ್ನಿ ರೆಡಿ ಮಾಡೋ ಫಸ್ಟ್ಗೆ ಟೊಮೆಟೊ ಒಂದು ಫ್ರೈ ಮಾಡಲಿಕ್ಕೆ ಒಂದು ನಾರ್ಮಲ್ ಸಾಸ್ ಪ್ಯಾನ್ ಒಂದು ಫ್ರೈ ಮಾಡ್ಕೊಳ್ಳೋದಾ? ಫ್ರೈ ಅಲ್ಲ, ಬಾಯ್ಲ್ ಮಾಡ್ಕೊಳ್ಳಿಕ್ಕೆ. ಸಾಕು. ಒಂದು ಸ್ವಲ್ಪ ವಾಟರ್ ನೋಡ್ಕೊಳ್ಳಿ. ಸಾಕಾ? ಎಸ್. ಇದಕ್ಕೆ ಡೈರೆಕ್ಟ್ ಟೊಮ್ಯಾಟೋಸ್ ಕಟ್ ಮಾಡಿ ಹಾಕೋದು. ಪೀನಟ್ಸ್ ಫ್ರೈ ಮಾಡಲಿಕ್ಕೆ ಒಂದು ತವ. ಓಕೆ, ಸೊ ಫ್ರೈ ಮಾಡೋದಕ್ಕಿದೆಯಾ? ಹಾಂ. I'll shift this side. ಸೊ ಈ ಮೋಮೋಸ್ ಇದೆಲ್ಲ ಚೈನೀಸ್ ಐಟಮ್ಸ್ ಫಾಸ್ಟ್ ಫುಡ್ ಅಂತ ಹೇಳ್ತೀವಿ, ಬಟ್ ಅರ್ಲಿಯರ್ ಪ್ರಿಪ್ರೇಷನ್ ಮಾತ್ರ ತುಂಬಾ ಟೈಮ್ ತಗೊಳುತ್ತೆ. ಚೈನೀಸ್ ಫುಡ್ ಯಾವುದಾದ್ರು, ಫ್ರೈಡ್ ರೈಸ್ ಆದರೂ ಏನೇ ಮಂಚೂರಿಯನ್ ಐಟಮ್ಸ್ ಆದರೂ ಫಸ್ಟ್ ಸ್ಟಾರ್ಟಿಂಗ್ ಪ್ರಿಪ್ರೇಷನ್ ಮಾತ್ರ ಇರೋದು. ಹೌದು, ಆಮೇಲೆ ಟಕ್ ಅಂತ ಬೇಗ ಬೇಗ ಆಗುತ್ತೆ. ಅದಕ್ಕೊಂದು ಗಾರ್ಲಿಕ್ ಕ್ಲೋವ್ಸ್, 2 ಗಾರ್ಲಿಕ್ ಕ್ಲೋವ್ಸ್ ಸಾಕು. ಬೆಳ್ಳುಳ್ಳಿ ಮತ್ತೆ ಶೇಂಗಾ ಬೀಜ ಅಥವಾ ನೆಲಗಡಲೆ ಅಂತ ಹೇಳ್ತೀವಿ. ಒಂದು ಮತ್ತೆ ಕೊರಿಯಾಂಡರ್ ಸೀಡ್ಸ್, ಧನಿಯಾ. ಸ್ವಲ್ಪ ಘಮ ಬರೋವರೆಗೂ ಮಾತ್ರ ಇದನ್ನು ಹಾಕೊಳ್ಳೋದು. ಅರೋಮಾ ಬರುತ್ತಲ್ಲ ಹಾಗೆ. ಮತ್ತೆ ಟೊಮೆಟೊ ಆಲ್ಮೋಸ್ಟ್ ಡನ್ ಆಗ್ತಾ ಬರುವಾಗ ನಾವು ರೆಡ್ ಚಿಲ್ಲೀಸ್ ಆ್ಯಡ್ ಮಾಡೋ, ಡ್ರೈ ರೆಡ್ ಚಿಲ್ಲೀಸ್. ಅದಕ್ಕೇನೆ ಹಾಕೊಳ್ಳೋದು, ಯಾಕಂದ್ರೆ ಡ್ರೈ ರೆಡ್ ಚಿಲ್ಲೀಸ್ ತುಂಬಾ ಟೈಮ್ ತಗೊಳ್ಳಲ್ಲ. ಇದನ್ನ ಈ ಒಂದು ಚಟ್ನಿಯನ್ನ ನಾವು ಮೊದಲೇ ಮಾಡಿ ಇಟ್ಕೊಳ್ಬಹುದಾ ಅಥವಾ ಪ್ರಿಸರ್ವ್ ಮಾಡಿ ಇಟ್ಕೊಳ್ಬಹುದು? ಯಾಕಂದ್ರೆ ಜಾಸ್ತಿ ಇದನ್ನ ಪ್ರಿಸರ್ವ್ ಮಾಡ್ಕೊಂಡು ಇಟ್ಕೊಳ್ಳಿಕ್ಕೆ ಆಗಲ್ಲ, ಟೊಮ್ಯಾಟೋಸ್ ಇದೆ. ಅದಕ್ಕೆ ಮ್ಯಾಕ್ಸಿಮಮ್ 2 days. 2 days ಇಟ್ಕೊಬಹುದು. ಎಸ್, ಪೀನಟ್ಸ್ ರೆಡಿ ಆಯಿತು. ಜಸ್ಟ್ ತಕ್ಕೊಳ್ಳೋದಾ? ಅದು ಡೈರೆಕ್ಟ್ ಗ್ರೈಂಡಿಂಗ್ ಅಲ್ಲ, ಒಂದು ಸ್ವಲ್ಪ ತಣ್ಣಗಾಗಬೇಕು. ಸೊ ನೆಕ್ಸ್ಟ್ ಏನು? ಸೊ ಇದು ಕೂಡ ಬಾಯ್ಲ್ ಆಗ್ತಾ ಬಂತು. ಇದಕ್ಕೆ ಹಾಕೊಳ್ಬಹುದು ಅನ್ಸುತ್ತೆ. ರೆಡ್ ಚಿಲ್ಲೀಸ್ ಹಾಕೊಳ್ಬಹುದು. ರೆಡ್ ಚಿಲ್ಲೀಸ್ ವಿತ್ ಸೀಡ್ಸ್ ಹಾಕಿದ್ರೆ ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ವಿತ್ ಸೀಡ್ಸ್ ಹಾಕ್ಬೋದು. ಖಾರ ಬೇಡ ಅಂದರೆ ಫಾರ್ ಸೇಫ್ಟಿ ವಿದೌಟ್ ಚೀಸ್ ಮಕ್ಕಳಲ್ಲಿದ್ದರೆ. ಆ್ಯಕ್ಚುಲಿ ನಾವು ಯಾವುದೇ ಒಂದು ರೆಸಿಪಿಗೆ ಅಥವಾ ನಾವು ಫಿಶ್ ಫ್ರೈಗೂ ಕೂಡ ಮೇಲೆಯಿಂದ ಏನಾದರೂ ಈ ಚಿಲ್ಲಿ ಪೇಸ್ಟ್ ಹಾಕಬೇಕು ಅಂದ್ರೂ ಕೂಡ ಮೊದಲೇ ಈ ತರ ಪ್ರಿಪೇರ್ ಮಾಡಿ ಇಟ್ಕೊಂಡ್ರು ಕೂಡ ಈಸಿ ಆಗುತ್ತೆ. ನಾವು ಯಾವುದೇ ಅಡುಗೆಗೂ ಕೂಡ ಅಷ್ಟೇ, ಸೊ ನಾವು ಹುರಿದು ಬಿಸಿ ಮಾಡಿ ಮತ್ತೆ ಮಾಡೋ ಬದಲು ಈ ರೀತಿಯಾಗಿ ಪೇಸ್ಟ್ ಮಾಡಿ ತೆಗೆದು ಇಟ್ಕೊಳ್ಬಹುದು. ಸೊ ಫ್ರೀಸರ್ ಅಲ್ಲಿ ಇಟ್ಕೊಂಡ್ರೆ ಎಷ್ಟು ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೊಳ್ಬಹುದು. ಆಲ್ಮೋಸ್ಟ್ ಸೊ ಈ ರೀತಿಯಾಗಿ ಸ್ಕಿನ್ ಪೀಲ್ ಆಗಿ ಬರುತ್ತೆ. ಸ್ವಲ್ಪ ಇದೆ ಅಲ್ಲ, ಸ್ವಲ್ಪ ಅಷ್ಟೇ. ಎಸ್, ಅದು ಆಲ್ಮೋಸ್ಟ್ ಆಯ್ತು ಮ್ಯಾಮ್. ಅದರ ಸ್ಕಿನ್ ಎಲ್ಲ ಔಟ್ ಆಗಿದೆ. ಓಕೆ ಓಕೆ, ಆಫ್ ಮಾಡ್ತಾ? ಆಫ್ ಮಾಡಿ. ಸೊ ಇದಿನ್ನು ತಣ್ಣಗಾಗಬೇಕು ಮತ್ತೆ ಗ್ರೈಂಡರಲ್ಲಿ ಹಾಕಬೇಕು. ಇಲ್ಲಾಂದ್ರೆ ಸೊ ಇದು ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ಳೋದು. ಆಲ್ ಟುಗೆದರ್ ಎಲ್ಲ ಒಟ್ಟಿಗೆ ಪೇಸ್ಟ್ ಮಾಡಬೇಕು, ಫೈನ್ ಪೇಸ್ಟ್. ಸೊ
ತಣ್ಣಗಾಗೋದಕ್ಕೆ ಒಂದು ಸೈಡಲ್ಲಿ ಇಟ್ಕೊಂಬೇಡ. ಅಷ್ಟೊತ್ತಿಗೆ ನಾವು ಹಾಂ, ಫಿಲ್ಲಿಂಗ್ ರೆಡಿ ಮಾಡ್ಕೊಂಡು ಓಕೆ. ಮಿನ್ಸ್ಡ್ ಚಿಕನ್. ಸೊ ಇದನ್ನೇನು ಬೇಯಿಸೋ ಹಾಗಿಲ್ಲ. ಹಾಗೆ ಯೂಶುವಲಿ ಫಿಲ್ಲಿಂಗ್ ಕೆಲವು ಸರಿ ಬೇಯಿಸಿ ಮತ್ತೆ ಫಿಲ್ ಮಾಡ್ತಾರೆ. ಇದು ಬೇಯಿಸಿ ಫಿಲ್ ಮಾಡ್ತಾರೆ. ಸ್ಟೀಮ್ ಮಾಡುವಾಗ ಯಾಕಂದರೆ ಅಗತ್ಯ ಮಿನ್ಸ್ಡ್ ಅಲ್ಲ, ಆಲ್ಮೋಸ್ಟ್ ಹೋಗ್ಲಿ ಬೋನ್ಲೆಸ್ ನಾವು ಯೂಸ್ ಮಾಡುವಾಗ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಇದು ಬೋನ್ಲೆಸ್ ಇದು ಮಿನ್ಸ್ ಮಾಡಿದ್ದು, ಸೊ ಜಾಸ್ತಿ ತೊಗೊಳ್ಳಲ್ಲ ಟೈಮ್. ಅದು ಸ್ಟೀಮಲ್ಲಿ ಇಟ್ಟರು ಒಂದು 10 ಮಿನಿಟ್ಸಲ್ಲಿ ಕಂಪ್ಲೀಟ್ ಆಗಿ ಇದಾಗುತ್ತೆ ಸ್ಟೀಮ್. ಓಕೆ ಓಕೆ. ಸೊ ಇದಕ್ಕೆ ಇದನ್ನು ನಾನು ಸಪ್ರೇಟ್ ತೆಗೆದಿಟ್ಕೊಂಡ್ಬಿಡಲ್ಲ. ಹಾಂ, ಅದನ್ನು ಸಪ್ರೇಟ್ ತೆಗೆದಿಟ್ಕೊಂಡು ಬೇಗ ಚೆನ್ನಾಗಿ ಬೌಲ್ ಆ್ಯಂಡ್ ಸ್ಪೂನ್. ಎಸ್. ಸೊ ಅದಕ್ಕೆ ಇನ್ನು ಏನೆಲ್ಲ ಹಾಕೊಳ್ಬೇಕಿದೆ? ಅದಕ್ಕಿನ್ನು ಗ್ರೀನ್ ಆನಿಯನ್ಸ್, ಆನಿಯನ್ ಲೀವ್ಸ್ ಅಂತ ಕರೀತಾರೆ, ಅಥವಾ ಸ್ಪ್ರಿಂಗ್ ಆನಿಯನ್ಸ್ ಅಂತ ಅಂತ ಕೂಡ ಕರೀತಾರೆ. ಕರೀತಾರೆ. ಓಕೆ. ಅದು ಫಸ್ಟಿಗೆ. ಹಾಂ. ಆಮೇಲೆ ಕೊರಿಯಾಂಡರ್ ಸ್ಟೆಮ್ಸ್. ಸೊ ಕೊತ್ತಂಬರಿ ಸೊಪ್ಪಿದು ದಂಟು. ಹಾಂ, ದಂಟು. ಸ್ವಲ್ಪ 1 ಟೀ ಸ್ಪೂನ್ ಆಯಿಸ್ಟರ್ ಸಾಸ್ ಇಲ್ಲದ್ರೆ ಸೋಯಾ ಸಾಸ್ ಯಾವುದಾಗ್ಬೋದು. ಸೊ ನೀವೀಗ ಸೋಯಾ ಹಾಕಿದ್ದೀರಿ. ಹಾಂ, ಸೋಯಾ ಹಾಕಿದ್ವಿ. ಸಾಲ್ಟು, ಮೇಲೊಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಸೊ ಅರುಣ ಕರಿಮೆಣಸು ಪುಡಿ. ಎಸ್, ಸಾಕಾ? ಸಾಕು. ಜಸ್ಟ್ ಈಗ ಮಿಕ್ಸ್ ಮಾಡ್ಕೊಂಡ್ಬಿಡು. ಸೊ ಸ್ಪೈಸ್ಗೆ ಬರೀ ಪೆಪ್ಪರ್ ಪೌಡರ್ ಮಾತ್ರ. ಪೆಪ್ಪರ್ ಪೌಡರ್ ಮಾತ್ರ. ಮೋಮೋಸಲ್ಲಿ ಸ್ಪೈಸಿ ಅಂತ ಮಾಡಲ್ಲ. ಮೋಮೋಸಲ್ಲಿ ಸ್ಪೈಸಿ ಮಾಡಿದ್ರು ಅದು ಮೇಲೆಗೆ ಪೆರಿ ಪೆರಿ ಹಾಕ್ತಾರೆ, ಇಲ್ಲಾಂದರೆ ಸಾಸಲ್ಲಿ ಟಾಸ್ ಮಾಡಿ ಕೊಡ್ತಾರೆ. ಇದು ಪೀಲ್ ಮಾಡೋದಕ್ಕೆ ಆಗ್ತಾ ಇದೆ, ತಕ್ಕೊಳ್ತೀನಿ. ಓಕೆ. ಸೊ ಆರಾಮ್ಸೆ ಬಂದ್ಬಿಡುತ್ತಲ್ಲ, ತಣ್ಣಗಾದ ತಕ್ಷಣ ಪೂರ್ತಿ ಆ ಸ್ಕಿನ್ ಹಾಗೆ ಬಂದ್ಬಿಡುತ್ತೆ. ಎಸ್. ಸೊ ನಮ್ಮ ಸ್ಟಫಿಂಗಿಗೂ ಕೂಡ ರೆಡಿ ಆಯ್ತಾ? ಸ್ಟಫಿಂಗ್ ಕೂಡ ರೆಡಿ ಆಯಿತು. ಸೊ ಇದೊಂದು ಚಟ್ನಿ ಆದರೆ ಆಯಿತು. ಹಾಂ, ಮೋಮೋಸ್ ಇದ್ದು ಔಟರ್ ಲೇಯರ್ ಒಂದು ಮಾಡ್ಕೊಬಿಡ. ಮೋಮೋಸ್ ಔಟರ್ ಲೇಯರ್ ಮಾಡ್ಕೊಳ್ಬೇಕು. ಓಕೆ, ಡನ್. ಸೊ ಇದನ್ನಿಷ್ಟನ್ನೇ ಗ್ರೈಂಡ್ ಮಾಡ್ಕೊಳ್ಳೋದಾ? ಹಾಂ, ವಿತ್ ಪೀನಟ್. ವಿತ್ ಪೀನಟ್. ಪೀನಟ್, ಗಾರ್ಲಿಕ್ ಕ್ಲೋವ್ಸ್ ಹಾಕೊಳ್ತೀನಿ. ಸೊ ಇದು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಡೋಣ. ಎಸ್. ಸೊ ದ್ಯಾಟ್ ನೀವು ಏನೆಲ್ಲ ಪ್ರೋಸೆಸ್ ತೋರಿಸ್ತೀರಿ ನನಗೂ ಕೂಡ ನೋಡ್ಕೊಳ್ಬೇಕಲ್ವ. ಸೊ ಐ ಹ್ಯಾವ್ ಟು ಡೂ ಅಟ್ ಹೋಮ್. ಮನೇಲೂ ನಾನು ಮಾಡ್ಕೊಳ್ಬೇಕು. ಸೊ ಇದು ಪೂರ್ತಿ ಟೊಮ್ಯಾಟೋಸ್ ಎಲ್ಲ ಹಾಕ್ಲಾ? ಎಲ್ಲ. ಸೊ ಇದು ಪೂರ್ತಿ ಪೂರ್ತಿ. ಶೇಂಗಾ ಬೀಜ, ಧನಿಯಾ ಹಾಗೂ ಬೆಳ್ಳುಳ್ಳಿ. ಬೆಳ್ಳುಳ್ಳಿ. ಸೊ ಧನಿಯಾ ಹಾಕ್ತಾರೆ ಅಂತ ಗೊತ್ತಿರಲಿಲ್ಲ. ಓಕೆ. ಸೀಕ್ರೆಟ್ ಇಂಗ್ರೀಡಿಯೆಂಟ್. ಸೀಕ್ರೆಟ್ ಇಂಗ್ರೀಡಿಯೆಂಟ್. ಸೊ ನೀರೇನು ಆ್ಯಡ್ ಮಾಡೋ ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೋಬೋದು. ಇದ್ರದ್ದೇ ಸ್ವಲ್ಪ ನೀರಿದೆ, ಅದನ್ನ ಹಾಕ್ಲಾ? ಹಾಂ, ಸಾಕು ಅನ್ಸತ್ತೆ. ಸಾಕು. ಟೊಮೆಟೊ ವಾಟರ್ ಆಗಿರುತ್ತೆ ಆಲ್ಮೋಸ್ಟ್. ಸೊ ಫೈನ್ ಪೇಸ್ಟ್. ಸಾಲ್ಟ್ ಏನು ಬೇಡವಾ ಅದಕ್ಕೆ? ಸಾಲ್ಟ್ ಬೇಡ, ಸಾಲ್ಟೆಡ್ ಪೀನಟ್ಸ್ ಇದೆ, ಬೇಕಾದರೆ ಲಾಸ್ಟ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಹಾಕೊಳ್ಳೋದು. ಸೊ ಫೈನ್ ಪೇಸ್ಟ್ ಆಗಿದೆ. ಚೆನ್ನಾಗಿದೆ. ಎಸ್, ತಗೊಳ್ಳಿ. ಸೊ ಅದು ಮತ್ತೆ ಯೂಸ್ಗೆ ಜಸ್ಟ್ ಅದಕ್ಕೆ ಟೇಸ್ಟ್ ಮಾಡಿ ಮತ್ತೆ ಸಾಲ್ಟ್ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಜಸ್ಟ್ ಲೈಕ್ ದಟ್. ಓಕೆ. ನಾವು ಡೋ ಔಟರ್ ಲೇಯರ್ ಮಾಡೋ ಮೋಮೋಸ್. ಎಸ್. ಅದನ್ನು ಜಸ್ಟ್ ಒಂದು ರೊಟ್ಟಿ ತಡ ಮಾಡಿ ಫಸ್ಟಿಗೆ ನಾರ್ಮಲ್. ಸೊ ಇದು ಲಟ್ಟಿಸ್ಕೊಳ್ಳುವಾಗ ಏನು ಮೇಲೆಯಿಂದ ಮೈದಾ ಉದುರಿಸೋದಾಗಿರ್ಲಿ ಸ್ಟಿಕ್ಕಿ ಆಗಿದ್ರೆ ಮೈದಾ ಉದುರಿಸ್ಬೋದು, ಇಲ್ದಿದ್ರೆ ಬೇಕಾಗಿಲ್ಲ.
ಇದು ಹೇಗೆ ಎಷ್ಟು ತೆಳು ಲಟ್ಟಿಸ್ಕೊಳ್ಬೇಕಾ ಸ್ವಲ್ಪ ದಪ್ಪನೇ ಇದ್ರೂ ಸಾಕಾಗುತ್ತಾ? ನಿಮಗೆ ಫ್ರೈ ಮಾಡಬೇಕಾದ್ರೆ ತುಂಬ ತೆಲು ಮಾಡಿ, ನಿಮಗೆ ಹೇಗಿಷ್ಟ ಹಾಗೆ ಮಾಡ್ಕೋಬೋದು. ಕೆಲವರಿಗೆ ಸ್ವಲ್ಪ ಹಾರ್ಡರ್ ಲೇಯರ್ ಇಷ್ಟ ಇರುತ್ತೆ, ಕೆಲವರಿಗೆ ತುಂಬ ಸಾಫ್ಟ್ ಇಷ್ಟ ಇರುತ್ತೆ, ಬೇಕಾದರೂ ಮಾಡ್ಕೋಬೋದು. ಸೊ ಇದು ಹಾಗಾದ್ರೆ ಡೈರೆಕ್ಟ್ ಇದನ್ನ ಫಿಲ್ ಮಾಡಿ ಸ್ಟೀಮ್ ಇಟ್ಕೊಳ್ಳಿ. ಫಿಲ್ ಮಾಡಿ ಸ್ಟೀಮ್ ಮಾಡ್ಕೊಂಡು. ಸೊ ಸ್ಟೀಮರ್ ಇಟ್ಕೊಂಡ್ಬಿಡ್ಲಾ ನಾನು? ಸ್ಟೀಮರ್ ಇಟ್ಕೊಂಡು ನಾನು ಜಸ್ಟ್ ಮೋಮೋ ಶೇಪ್ಗೋಸ್ಕರ ಕಟ್ಟಿಂಗ್ ಮಾಡ್ಕೊಂಡ್ಬಿಡೋಣ, ಇಲ್ಲಾಂದ್ರೆ ಸಣ್ಣ ಸಣ್ಣ ಶೇಪ್ ಮಾಡಬೇಕಾಗುತ್ತೆ. ಸೊ ಈಗ ನಾವು ಏನಾದ್ರೂ ಫಿಲ್ಲಿಂಗ್ ಈಗ ನೀವು ಹಾಗೆ ರಾ ಇಡ್ತಾ ಇದ್ದೀರಿ? ರಾ ಇಡ್ತೇವೆ. ನಾವು ಬೇಯಿಸಿ ಹಾಕಿದ್ರು ಏನು ಡಿಫ್ರೆನ್ಸ್ ಏನಾದ್ರೂ ಬರುತ್ತಾ ಟೇಸ್ಟ್ ಅಲ್ಲಿ? ಟೇಸ್ಟಲ್ಲಿ ಡಿಫ್ರೆನ್ಸ್ ಬರಲ್ಲ, ಒಂದು ಸ್ವಲ್ಪ ಟೇಸ್ಟ್ ಮೈಲ್ಡ್ ಆಗುತ್ತೆ, ಯಾಕಂದ್ರೆ ತುಂಬ ಬಾಯ್ಲ್ ಆಗುತ್ತೆ ಅದು ಫಿಲ್ಲಿಂಗ್. ಯಾಕಂದ್ರೆ ಮಿನ್ಸ್ಡ್ ಅಲ್ಲ ಇದು, ಲಿಟ್ರಲಿ ಬೇಸ್. ಇದಕ್ಕಿಂತ ಇನ್ನು ಬೇಗ ಬೇಯೋದು ಯಾವುದು ಇಲ್ಲ, ದರ್ ಇಸ್ ನೋ ಮೀಟ್. ಚಿಕನ್ ಇದು ಮಿನ್ಸ್ಡ್. ಓಕೆ, ಈಗ ರಾ ಇದೆ, ಇದಕ್ಕೆ ನೀವು ಈ ಆನಿಯನ್ಸ್, ಚಾಪ್ಡ್ ಆನಿಯನ್ಸ್ ಎಲ್ಲ ಹಾಕೊಂಡು, ಚಾಪ್ಡ್ ಆನಿಯನ್ಸ್, ಕ್ಯಾರೆಟ್, ಬಿಕಾಸ್ ಬಹುಶಃ ನನಗೆ ಇದು ಮಿನ್ಸ್ಡ್ ಚಿಕನ್ ಇದೆ ಅಲ್ವಾ, ಹಾಗೆ ನಾವು ಬೇಯಿಸಿದ್ರೆ ಅದೊಂದು ಹಾರ್ಡ್ ಅನ್ಸಲ್ವಾ? ಸಾಫ್ಟ್ನೆಸ್ ಬರೋದಕ್ಕೋಸ್ಕರ ಮಧ್ಯದಲ್ಲಿ ಏನಾದ್ರೂ ಅದಕ್ಕೆ ಡಿಸ್ಟರ್ಬೆನ್ಸ್ ಬೇಕಾಗುತ್ತೆ ಅನ್ಸುತ್ತೆ. ಕ್ಲೀನ್ ಸಾಫ್ಟ್ ಬರುತ್ತೆ ಅದು. ಕ್ಲೀನ್ ಸಾಫ್ಟ್, ಯಾಕಂದ್ರೆ ಔಟರ್ ಲೇಯರ್ ಕವರಿಂಗ್ ಇದೆಯಲ್ಲ, ಡೈರೆಕ್ಟ್ ಹಾಕೊಂಡ್ಬಿಟ್ಟು ಆಯಿಲ್ ಅಲ್ಲಿ ಹಾಗೇನೆ ನಾವು ಫ್ರೈಡ್ ರೈಸಿಗೆ ಮಾಡುವಾಗ ಫ್ರೈ ಮಾಡಿದ್ರೆ ಮಿನ್ಸ್ ಮಾಡಿ ಅದು ಹಾಡಾಗುತ್ತೆ ಅದು. ಸೊ ನನ್ನಂತೂ ಫೇವ್ರೆಟ್, ಐ ಲವ್ ಮೋಮೋಸ್ ಚಿಲ್ಲಿ. ಮೋಮೋಸ್ ಚಿಲ್ಲಿ ನನ್ನ ಫೇವ್ರೆಟ್ ಅದು. ಇದಾಗಲೇ ಸ್ಟೀಮ್ ಬರ್ತಾ ಇದೆ. ಓಕೆ, ಸ್ಟೀಮ್. ಇದಕ್ಕೆ ಆಯಿಲ್ ಏನಾದರೂ ಹಾಕೊಳ್ಬೇಕಾ? ಬೇಸಿಗೆ ಆಯಿಲ್ ಹಾಕೋಬೇಕು, ಇಲ್ಲ ಆಯಿಲ್ ಹಾಕೊಂಡಿಲ್ಲಾದ್ರೂ ಕೇಬೇಜ್ ಲೀವ್ಸ್ ಇದ್ರೆ ಮನೆಯಲ್ಲಿ ಕೇಬೇಜ್ ಲೀವ್ಸ್ ಇಡಬಹುದು, ಅದನ್ನ ಇಟ್ಕೊಂಡು ಅದ್ರ ಮೇಲೆ ಬೇಯಿಸಿದ್ರು ಆಗುತ್ತೆ. ಈಗಂತೂ ಕ್ಯಾಬೇಜ್ ಲೀವ್ಸ್ ಇಲ್ಲ, ಆಯಿಲ್ ಹಾಕ್ಲಾ? ಆಯಿಲ್ ಹಾಕ. ಸ್ವಲ್ಪ ಅದು ಅಂಟದಾಗೆ ಇದನ್ನ ನಾವು ಸ್ಮಿಯರ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ. ನಿಮಗೆ ಬಟರ್ ಬ್ರಷ್, ಆಯಿಲ್ ಬ್ರಷ್ ಏನಾದರೂ ಇದ್ರೆ ಅದರಲ್ಲಿ ಸಹ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಸ್ಟೀಮಿಗೆ ಇಡುವ ಮುಂಚೆ ಅಪ್ಲೈ ಮಾಡಿ ಇಡಬಹುದು. ನಾವು ಇಡ್ಲಿ ಎಲ್ಲ ಹೇಗೆ ಬೇಯಿಸುವಾಗ ಸೇಮ್ ಪ್ರೊಸೆಸ್. ಸ್ಟೀಮಿಂಗ್ ಬಂದದ್ದೇ ಸೌತ್ ಇಂಡಿಯಾದಿಂದ ನಮ್ದು. ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಜಸ್ಟ್ ನನ್ನ ಫೇವ್ರೆಟ್ ಶೇಪ್ ಕಲಿಸ್ತೇನೆ. ಜಸ್ಟ್ ಹಾಫ್ ಫಿಲ್ಲಿಂಗ್, ಆ ಫಿಲ್ಲಿಂಗಿಗೆ ಕಂಪ್ಲೀಟ್ ಕ್ಲೋಸ್ ಮಾಡಿ ಮೂನ್ ಶೇಪಲ್ಲಿ ಸೈಡಿಂದ ಒತ್ಕೊಂಡ್ಬಂದು ಫಿಂಗರ್ಸಿಗೆ ಜಸ್ಟ್ ಅಂಟಿಸಿ ಕರ್ಜಿಕಾಯಿ ಮಾಡೋ ರೀತಿ. ಆಗ್ಲೇ ಹೇಳ್ದೆ ಅಲ್ವಾ, ಸೌತ್ ಇಂಡಿಯನ್ ಇದ್ರಲ್ಲಿ ಇದೆ. ಸೊ ನಾವು ಸೌತ್ ಇಂಡಿಯನ್ನೇ ಅಲ್ಲ, ಆಲ್ ಓವರ್ ಇಂಡಿಯಾ ನೀವು ಎಲ್ಲೇ ಹೋಗಿ, ಮಹಾರಾಷ್ಟ್ರಕ್ಕೆ ಹೋಗಿ ಅಥವಾ ಬೇರೆ ಈಗ ನಾವು ಈ ಕಡೆ ಹೇಳುವಾಗ ಈಸ್ಟ್ ಸೈಡ್ ಆದ್ರೆ ಇದು ಮೋಮೋಸ್ ಬರುತ್ತೆ. ಈ ಕಡೆ ಎಲ್ಲ ಕೆಲವರು ಕರಂಜಿಕಾಯಿ ಅಂತಾರೆ, ನಾವ್ ಈ ಕಡೆ ಕರ್ಜಿಕಾಯಿ ಅಂತ ಹೇಳ್ತೀವಿ. ಜಸ್ಟ್ ಈಗ ಡಬಲ್ ಲೇಯರ್ ಅನ್ನು ಸಿಂಗಲ್ ಲೇಯರ್ ಮಾಡಿ ಜಸ್ಟ್ ಇದ್ರನ್ನು ಹೀಗೆ ಬ್ಯಾಕ್ ಫೋಲ್ಡ್ ಮಾಡಿ ಅಷ್ಟೇ ಡಿಫ್ರೆನ್ಸ್, ಅಷ್ಟೇ. ಟಚ್ ಮಾಡಿದ್ರೆ ಶೇಪ್ ಆಗುತ್ತೆ. ಸೊ ಶೇಪ್ ಹೇಗ್ ಬೇಕಾದ್ರೂ ಕೊಡ್ಬೋದು. ಈ ಕಡೆ ಅದನ್ನ ಫ್ಲವರ್ ಟೈಪ್ ಅಥವಾ ಮೋದಕ್ ನಾವು ಹೇಗ್ ಮಾಡ್ತೀವಿ ಮೋದಕ್ ಮಾಡ್ಬೋದು. ಜಸ್ಟ್ ನಿಮ್ಗೆ ಜಸ್ಟ್ ಇಷ್ಟು ಮಾಡಿ ಶೇಪ್ ಆಗಲ್ಲ ಅಂದ್ರೆ ಜಸ್ಟ್ ಇಷ್ಟು ಶೇಪ್ ಮಾಡಿ ಫೋಕಲ್ಲಿ ಲೈನ್ಸ್ ಕೊಟ್ಟು ಹಾಗೆ ಮಾಡ್ಬೋದು. ಯಾಕಂದ್ರೆ ನಂಗೆ ಸ್ಪೆಷಲ್ ಆಗಿ ಎಕ್ಸ್ಟ್ರಾ ಡೋ ವೇಸ್ಟ್ ಆಗೋದು ಇಷ್ಟ ಅಲ್ಲ. ಫಿಲ್ಲಿಂಗ್ ಯಾವುದು ಸಂದ್ ಹಿಡ್ಕೊಳ್ಳುತ್ತೆ, ತುಂಬ ಹಿಡ್ಕೊಳ್ಳುತ್ತೆ ಫಿಲ್ಲಿಂಗ್, ಅದಿಷ್ಟ. ಸೊ ಇದನ್ನೇ ನಾವು ಬೇಕಾದ್ರೂ ಡೀಪ್ ಫ್ರೈ ಕೂಡ ಡೀಪ್ ಫ್ರೈ ಮಾಡ್ಬೋದು. ಸ್ಟೀಮ್ ಮೋಮೋ ಅಥವಾ ಫ್ರೈಡ್ ಮೋಮೋಸ್
ಇದನ್ನೇ ಡೈರೆಕ್ಟ್ ಫ್ರೈ ಮಾಡ್ಬೋದು, ಡೈರೆಕ್ಟ್ ಆಯಿಲಿಗೆ ಹಾಕ್ಬೋದು. ಆದರೆ ಆಯಿಲಿಗೆ ಹಾಕುವಾಗ ನೀವು ಮೋಮೋಸ್ ಆಯಿಲ್ ಟೆಂಪ್ರೇಚರ್ ಕಮ್ಮಿ ಇರಲಿ, ಯಾಕಂದರೆ ಔಟರ್ ಲೇಯರ್ ಬೇಗ ಫ್ರೈ ಆಗುತ್ತೆ. ಯಾಕಂದರೆ ಈಗ ನಾವು ಫ್ರೈಡ್ ಮೋಮೋ ಮಾಡುವಾಗ ಹಾ. ನಾವು ಫಿಲ್ಲಿಂಗ್ ಅನ್ನ ಮೊದಲೇ ಬೇಯಿಸ್ಕೊಳ್ಬೇಕು ಇಲ್ಲ ಅನ್ನೋ ಇಲ್ಲ ಅವಶ್ಯಕತೆ ಇಲ್ವಾ? ಅವಶ್ಯಕತೆ ಇಲ್ಲ, ಓಕೆ. ಡೈರೆಕ್ಟ್ ಹಾಗೇನೆ ಹಾಕೋಬೋದು. ಸೊ ಮೋಮೋಸ್ದು ಇನ್ನೊಂದು ಶೇಪ್ ಇನ್ನೊಂದು ಬೇಕಿದ್ರೆ ಶೇಪ್ ಬೇಕಿದ್ರೆ ಫಸ್ಟಿಗೆ ಅದೇ ನಾರ್ಮಲ್ ಆಗಿ ಹಾಫ್ ಫೋಲ್ಡ್ ಮಾಡಬೇಕು, ಫುಲ್ ಅಲ್ಲ, ಹಾಫ್ ಫೋಲ್ಡ್. ಹಾಫ್ ಫೋಲ್ಡಿಂಗ್ ಮಾಡಿದಾದ್ಮೇಲೆ ಈ ಸೈಡಿಂದ ಜಸ್ಟ್ ಕವರ್ ಅಪ್. ಓಕೆ. ಸೊ ಲೀಫ್ದು ಸ್ಟೈಲಲ್ಲಿ ಹಾಂ, ಸ್ಟೀಮ್ ಇಡುವ. ಸೊ ಇಟ್ಸ್ ರೆಡಿ. Yeah. ಸೊ 2 ಶೇಪಲ್ಲಿ ರೆಡಿ ಮಾಡಿ ಇಟ್ಟಿದ್ದೀರಿ. ಹೌದು. ಸೊ ಇದು ಸಾಧಾರಣ ಎಷ್ಟೊತ್ತು ಸ್ಟೀಮ್ ಆಗಬೇಕು? 10 to 15 minutes. 10 to 15 ಮಿನಿಟ್ಸ್ ತಗೊಳುತ್ತೆ. ಓ ನೈಸ್. ಬಟ್ ಅದು ಬಿಸಿ ಬಿಸಿ ಇರುವಾಗಲೇ ತಿನ್ನೋದಕ್ಕೆ ತಿನ್ನೋದಕ್ಕೆ ಚಂದ ಅಲ್ವಾ? ಇದೇ ನಾವು ಸ್ಟೀಮ್ಡ್ ಮೋಮೋ ಇಟ್ಕೊಂಡು ಹಾಫ್ ಸ್ಟೀಮ್ಡ್ ಮೋಮೋ ಇಟ್ಕೊಂಡು ಇನ್ನೊಂದು ರೆಸಿಪಿ ಮಾಡೋಕ್ಕಿದೆ. ಸೊ ಇದೇ ಮೋಮೋ ಅಲ್ಲಿ ನೀವು ನೆಕ್ಸ್ಟ್ ರೆಸಿಪಿ ಇದರಲ್ಲೇ ಕಂಟಿನ್ಯೂ ಇದನ್ನು ಮಾಡ್ತೇನೆ. ಸೊ ಹಾಗಾದ್ರೆ ಇದು ಮೋಮೋಸ್ ನಮಗೆ ನೆಕ್ಸ್ಟ್ಗೆ ಬೇಕು, ಬೇಯೋದಕ್ಕೂ ಟೈಮ್ ಇದೆ. ಸೊ ಹಾಗಾದ್ರೆ ಅದು ಬೇಯ್ತಾ ಇರಲಿ, ನೀವು ನೆಕ್ಸ್ಟ್ ಅದಕ್ಕೆ ಏನೆಲ್ಲ ಬೇಕು ರೆಡಿ ಮಾಡ್ಕೊಳ್ತಾ ಇರಿ. ಓಕೆ. ಸೊ ಇದಂತೂ ಬೇಯೋದಕ್ಕಿದೆ, ಇನ್ನೂ 10 ನಿಮಿಷ ಬೇಕು. ಸೊ ಅದಕ್ಕೂ ಅದ್ರ ಜೊತೆಗೆ ಈ ಮೋಮೋಸನ್ನೇ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ರೆಸಿಪಿ ಏನೋ ತಯಾರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೋಮೋಸ್ ಚಿಲ್ಲಿ ಅಂತೂ ನನಗೆ ಗೊತ್ತಿದೆ. ಸೊ ಇದು ಮೋಮೋಸ್ ಚಿಲ್ಲಿ ಅಲ್ಲ ಅಂತ ಹೇಳಿದ್ದಾರೆ. ಯಾವ ರೆಸಿಪಿ ಅವರೆಲ್ಲ ತಯಾರಿ ಮಾಡ್ಕೊಳ್ತಾ ಇರಲಿ, ಅಷ್ಟೊತ್ತು ನೀವು ತಗೊಳ್ಳೋದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್. ಸೊ ಮೋಮೋಸ್ ಅಂತೂ ಬೇಯ್ತಾ ಇದೆ, ಎಷ್ಟು ಬೆಂದಿದೆ ನೋಡೋಣ. ಎಸ್ ಹೌದು, ಸೊ ಬೆಂದಿದ್ಯಾ ಹೇಗೆ? ನಿಮ್ದು ಒಂದು 5-7 ಮಿನಿಟ್ಸ್ ತಗೊಳುತ್ತೆ. ಇನ್ನೂ ಬೇಕು? ಅದೇ ಇನ್ನೊಂದು ರೆಸಿಪಿ ನಾನು ಮಾಡ್ತೇನೆ, ಬೇಗ ಬಂದ್ಬಿಟ್ಟೆ ಹಾಗಾದ್ರೆ. ಇನ್ನೊಂದು ರೆಸಿಪಿ ಮಾಡ್ತೇನೆ ಅಂತಂದಲ್ಲ, ಅದಕ್ಕೆ 50% ಸ್ಟೀಮ್ ಆಗಿರೋ ಮೋಮೋಸ್ ನನಗೆ ಬೇಕು. ಹಾಗಾದ್ರೆ ಈಗ 50% ಆಗಿದೆ ನೋಡೋಣ. ಎಸ್. ತಗೊಳ್ಬೇಕಾ? ತಗೊಳ್ಬೋದು. ತಗೊಳ್ಳಿ, ತೆಗಿರಿ. ಓಕೆ. ಸೊ ನಾನು ಹೆಲ್ಪ್ ಮಾಡಲಾ? ಯಾ. ಸೊ ಅಸಿಸ್ಟೆನ್ಸಲ್ಲಿ ನಾನು ಬೆಸ್ಟ್ ಆಯ್ತಾ? ಹಾಂ. ಸೊ ಯಾವ ಶೇಪ್ ಬೇಕು ನಿಮಗೆ? ಅದಾ ಇದಾ? ಇದು ಟ್ರಯಾಂಗಲ್ ಶೇಪ್. ಸಿ, ಅಸಿಸ್ಟೆಂಟ್ ಈಸ್ ವೆರಿ ಕ್ವಿಕ್. ಹಾಂ, ಇದು ಬೇಯಬೇಕಲ್ಲ? ಬೇಯಬೇಕು. ಸೊ ನೆಕ್ಸ್ಟ್ ಇನ್ನು ಮೋಮೋಸ್ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಬೇಯಿದ್ರೆ ಟಚ್ ಮಾಡುವಾಗ ಸ್ಟಿಕ್ ಇರಲ್ಲ. ಹಾಂ. ಸೊ ಅದು ಹಾಗೆ ಡ್ರೈ ಆಗಿ ಸಿಕ್ಕಿದ್ರೆ ನಿಮಗೆ ಬೆಂದಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಇನ್ನು ಏನು ಮಾಡ್ಕೊಳ್ಳೋದಕ್ಕೆ? ನೆಕ್ಸ್ಟ್ ಮೋಮೋ ಕರಿ ಮಾಡ್ಕೊಳ್ಳೋಣ. ಕರಿ, ನೀವು ಕರಿ ಆ ಕಡೆ ಮಾಡ್ಕೊಳ್ಳಿ, ನಾನು ಈಸಿಯರ್ ವೇ ಈ ಕಡೆ ಇಟ್ಕೊಂಡ್ಬಿಡ್ತೀನಿ. ಅದಕ್ಕೆ ಫಸ್ಟ್ ಆಯಿಲ್ ಹಾಕೊಂಡು. ಸೊ ಆಗಲೇ ಹೇಳಿದೆ, ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಬಿಕಾಸ್ ಇಟ್ಸ್ ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಅದಕ್ಕೆ ಜಸ್ಟ್ ಒಂದು ಇಂಡಿಯನ್ ಸ್ಪೈಸಸ್, ಕ್ಲೋವ್ಸ್ ಮತ್ತು ಕಾಂಡಮ ಬಂದಿದೆ. ಚಕ್ಕೆ, ಲವಂಗ ಎರಡು ಹಾಕೊಳ್ಳೋದು. ಸೊ ನಿಮಗೆ ಯೂಶ್ವಲಿ ಯಾವುದು ರೆಸಿಪಿ ಪ್ರಿಪೇರ್ ಮಾಡೋದಂದರೆ ತುಂಬ ಇಷ್ಟದಲ್ಲಿ ಪ್ರಿಪೇರ್ ಮಾಡ್ತೀರಿ? ನಿಮಗೆ ಕಿಚನ್ ಎಂಟರ್ ಆಗೋದಂದರೆ ಇಷ್ಟ. ಮೋಸ್ಟ್ಲಿ ಹೋಗ್ತೇನೆ ಕಾಂಟಿನೆಂಟಲ್ಗೆ ಹೋಗ್ತೇನೆ, ಯಾಕಂದರೆ ಇಂಡಿಯನ್ಸ್ ನಮ್ಗೆ ಟೇಸ್ಟ್ ನಮ್ಗೆ ಗೊತ್ತಿರುತ್ತೆ ಯಾವ ಲಿಮಿಟಲ್ಲಿ ಇರುತ್ತೆ ಅಂತ. ಅಂದರೆ ಮೆಕ್ಸಿಕನ್ ಆಗ್ಬೋದು,
ಇಲ್ಲಾಂದರೆ ಇಟಾಲಿಯನ್ ಡಿಶಸ್ ಆಗ್ಬೋದು, ಆ ಥರ ಟ್ರೈ ಮಾಡ್ತೇನೆ. ಮೋಸ್ಟ್ಲಿ ಆಗಿ ಐ ಲವ್ ಅರಬಿಕ್. ಓಕೆ, ಅದಕ್ಕೆ ಇದಾಯಿತು. ಆನಿಯನ್ ಹಾಕೊಂಡು ಆನಿಯನ್ ಸೈಡ್ಸ್ ಬ್ರೌನ್ ಆಗುವ ತನಕ ಸಾಟೆ ಮಾಡಿ. ಸೊ ಇದು ಕರಿ ನೀವೀಗ ಹೇಳ್ತಾ ಇದ್ದೀರಿ, ಕರಿ ಡೈರೆಕ್ಟ್ ಹಾಗೇನೆ ನಾವು ಇದನ್ನ ಇದು ತಗೊಳ್ಳೋದ, ಸೇರಿಸ್ಕೊಳ್ಳೋದ, ಅಥವಾ ಯಾವುದಕ್ಕಾದ್ರೂ ಜೊತೆಗೆ ಕಾಂಪ್ಲಿಮೆಂಟ್ರಿ ಆಗಿ ಇದನ್ನ ಬಳಸ್ಕೊಳ್ಳುವಂಥದ್ದು? ಕಾಂಪ್ಲಿಮೆಂಟರಿ ಆಗಿ ಬಳಸ್ಬೋದು. ಕರಿ ಮೋಸ್ಟ್ಲಿ ವಾಟ್ರೇ ಇರುತ್ತೆ, ಇದು ಮೋಸ್ಟ್ಲಿ ಸೂಪ್ ಥರ ಬಳಸ್ಬೋದು. ಹಾಂ, ಓಕೆ. ಜಸ್ಟ್ ಇದಕ್ಕೆ ಒಂದು ಟರ್ಮರಿಕ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಹಾಕ್ಬೋದು. ಸೊ ನಮ್ಮ ಅರುಣ ಮಸಾಲ ನೋಡಿ ಎಲ್ಲ ಕಡೆಗೂ ಯೂಸ್ ಆಗುತ್ತೆ. ಸೊ ಅರುಣ ಟರ್ಮರಿಕ್ ಪೌಡರ್, ಯಾವುದೇ ಎಕ್ಸ್ಟ್ರಾ ಆ್ಯಡೆಡ್ ಕಲರ್ಸ್ ಇಲ್ಲ. ಸೊ ಪ್ಯೂರ್ ಪೌಂಡರ್ ಪೌಡರ್ ಸಾಕಾ? ಸಾಕು. ಚಿಲ್ಲಿ ಪೌಡರ್. ಸೊ ಅರುಣ ಚಿಲ್ಲಿ ಪೌಡರ್ ಸಾಕಾ? ಎಸ್ ಸಾಕು. ಸೊ ನಮ್ಮ ಇಂಡಿಯನ್ ಮಸಾಲಾಸೇ ಹಾಗೆ, ಯಾವುದರ ಜೊತೆಗೂ ಕೂಡ ನಾವು ಬ್ಲೆಂಡ್ ಆಗ್ತೀವಿ ಅಲ್ವಾ? ಹೌದು. ಸೊ ಇಂಡಿಯನ್ಸ್ ಕೂಡ ಹಾಗೇನೆ, ಎಲ್ಲರ ಜೊತೆಗೂ ಕೂಡ ಮಿಂಗಲ್ ಆಗಿ ಇರುವಂಥವ್ರು ಅಂತ ಹೇಳಿದ್ರೆ ಇಂಡಿಯನ್ಸ್. ಇದಕ್ಕೀಗ ಟೊಮೆಟೊಸ್ ಆ್ಯಡ್ ಮಾಡ್ಕೊಂಡು ಈಗ ಟೊಮ್ಯಾಟೊ ಮ್ಯಾಶಿ ಆಗ ತನಕ ಗ್ರೈಂಡ್ ಮಾಡ್ಕೋಬೇಕು. ಸೊ ಟೊಮ್ಯಾಟೊ ಈಗ ಮ್ಯಾಶ್ ಆಗಬೇಕು ಹೇಳಿದ್ರಿ, ಆಗ ನೀವು ಚಟ್ನಿ ಮಾಡಿದಿರಲ್ಲ ಅದನ್ನ ಕೂಡ ಇದಕ್ಕೆ ಸ್ವಲ್ಪ ಹಾಕೊಂಡು ಮಾಡ್ಬೋದಾ, ಅಥವಾ ಬಾಯ್ಲ್ ಮಾಡಿ ಮತ್ತೆ ಅದನ್ನ ಇದಕ್ಕೆ ಹಾಕೊಳ್ಬೋದಾ? ದಟ್ ಇಸ್ ಬೆಟರ್. ಬಾಯ್ಲ್ ಮಾಡಿ ಮತ್ತೆ ಹಾಕೊಂಡ್ರೆ ಕರೆಕ್ಟ್ ಆಗುತ್ತೆ. ಅದು ಈಸಿಯರ್ ವೇ. ಇದಕ್ಕೆ ಜೀರಾ ಪೌಡರ್ ಸ್ವಲ್ಪ, ಜೀರಿಗೆ ಪುಡಿ ಸ್ವಲ್ಪ ಸಾಕು. ಎಸ್ ಸಾಕು. ಕೊರಿಯಾಂಡರ್ ಪೌಡರ್, ಅರುಣ ಧನಿಯಾ ಪುಡಿ ಸಾಕಾ? ಹಾಕಬೇಕಾ? ಎಸ್ ಸರ್. ಯಾವಾಗಲೂ ಜೀರಾ ಪೌಡರ್ ಕಮ್ಮಿ, ಕೊರಿಯಾಂಡರ್ ಪೌಡರ್ ಜಾಸ್ತಿ. ಇದಕ್ಕೀಗ ವಾಟರ್ ಹಾಕೊಂಡು ನೋಡಿ ಎಷ್ಟು. ಓಕೆ, ವಾಟರೇ ಇರಬೇಕು. ಇದಕ್ಕೆ ಸಾಲ್ಟ್ ನಿಮ್ಗೆ ಸೀಸನಿಂಗ್ಗೆ ಲಾಸ್ಟ್ಗೆ ಆ್ಯಡ್ ಮಾಡ್ಕೋಬೋದು. ಫಸ್ಟ್ ಬೇಕಾಗಿಲ್ಲ. ವಾಟರಿ ಡಿಶ್ ಅಲ್ಲ, ಯಾಕಂತೆ ಪ್ಯೂರ್ ರಾ ಡಿಶ್ ಇದು. ಬೇಸಿಕ್ ಆಗಿ ನೇಪಾಲೀಸಲ್ಲಿ ಯಾರು ಪೂವರ್ ಆಗಿರುತ್ತಾರೆ ಅವರು ಮಾಡುವಂಥ ಡಿಶ್. ಅಂದರೆ ಏನು ಎಕ್ಸ್ಟ್ರಾ ಇಲ್ಲ, ಬರೀ ಆನಿಯನ್ಸ್ ಮತ್ತೆ ಟೊಮ್ಯಾಟೋಸ್. ಬೇಕಾದ್ರೆ ಸ್ಪೈಸ್ಗಾಗಿ ರೆಡ್ ಚಿಲ್ಲೀಸ್ ಆ್ಯಡ್ ಮಾಡ್ಕೋಬಹುದು, ಗ್ರೀನ್ ಚಿಲ್ಲೀಸ್. ಬೇಕೀಗ ಬ್ಲ್ಯಾಕ್ ಪೆಪ್ಪರ್, ಸಾಲ್ಟ್. ಸೊ ಅರುಣ ಕರಿಮೆಣಸು ಪುಡಿ ನೋಡ್ಕೊಳ್ಳಿ ಎಷ್ಟು. ಎಸ್ ಸಾಕು. ಎಸ್. ಒನ್ ಟೀ ಸ್ಪೂನ್ ಟೇಸ್ಟ್ಗೆ ತಕ್ಕ ಉಪ್ಪು. ಸೊ ಇದು ಬೆಂದಿದೆ ಬಹುಶಃ, ಸಾಕಾ? ಬೆಂದಿದೆ ಅದು, ತಗೊಳ್ಳೋದಾ? ಎಸ್. ಹಾಗೆ ಕ್ಲೋಸ್ ಮಾಡಿ ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಕ್ಲೋಸ್ ಮಾಡಿ ಇಟ್ಕೊಳ್ಳೋದು, ತೆಗಿಯೋದು ಬೇಡ. ಓಕೆ ಫೈನ್. ಅದರಲ್ಲಿ ಇರಲಿ ಹಾಗಾದ್ರೆ. ಈಗ ಇದಕ್ಕೆ ತೆಗ್ದಿರಿಟ್ಟು ಮೋಮೋಸ್ ಹಾಕೋಬಿಡ. ಹಾಕ್ಲಾ? ಎಸ್. ನನಗೆ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ. ಓಕೆ. ಸೊ ಲಿಡ್ ಇಟ್ಕೊಂಡ್ಬಿಡೋಣ. ಸೊ ಇದು ಎಷ್ಟೊತ್ತು ಹೀಗೆ ಬೇಯಬೇಕು? ಅಂದರೆ ಆಲ್ರೆಡಿ ಈಗ ಮೋಮೋಸ್ 50% ಆಗಿದೆ. ಇನ್ನೊಂದು 5 ಮಿನಿಟ್ಸ್ ಇಟ್ಟರೆ ಆಲ್ ಸೆಟ್. ಓಕೆ. ಈಗ ನೀವು ಅರ್ಧ ಬೆಂದಿದ್ದನ್ನ ಅದಕ್ಕೆ ಹಾಕಿದಿರಿ, ಹಾಗೆ ನೀವು ಮೋಮೋಸ್ ಈಗ ರೆಡಿ ಪ್ರಿಪೇರ್ ಮಾಡಿ ಅದರಲ್ಲೇ ಬೇಯಿಸೋದಕ್ಕೆ ಆಗೋದಿಲ್ವಾ? ಅದರದ್ದೇ ಒಂದು ಸ್ಟಾರ್ಚ್ ಬಿಟ್ಕೊಂಡು ಥಿಕ್ನೆಸ್ ಕೊಡುತ್ತಲ್ಲ? ಹಾಗೆಲ್ಲ, ಯಾಕಂದರೆ ಇರೋದು ಫ್ಲೋರ್ ರಾ ಹಾಕೊಂಡ್ಬಿಟ್ರೆ ಅದಕ್ಕೆ ಅದು ಶೇಪ್ ಇಟ್ಕೊಳ್ಳಲ್ಲ. ಫಸ್ಟ್ ಥಿಂಗ್ ಶೇಪ್ ಟೈಪ್ ಆಗುತ್ತೆ, ಸೈಡಸ್ ಲಶಿ ಆಗುತ್ತೆ. ಸೊ ಸ್ಟೀಮ್ ಮಾಡಿ ಒಂದು ಶೇಪ್ ಬಂದ ಮೇಲೆ ಹಾಕೊಂಡ್ಬಿಟ್ಟು ಕ್ಲೀನ್. ಸೊ ಇದು ಆಲ್ಮೋಸ್ಟ್ ಆಗ್ತಾ ಬಂತು. ಎಸ್ ಅಲ್ವಾ?
ನನಗೆ ಆ ಥಿಕ್ನೆಸ್ ಕೂಡ ಗೊತ್ತಾಗ್ತಾ ಇದೆ ಕನ್ಸಿಸ್ಟೆನ್ಸಿ ನೋಡ್ತಾ ಇರುವಾಗ. ಸೊ ಇದು ಆಯಿತು. ಅದು ಆಯಿತು, ಅದನ್ನು ಸರ್ವ್ ಮಾಡ್ಕೊಂಡು. ಎಸ್, ಒಳ್ಳೆ ಫ್ಲವರ್ ಥರ ಕಾಣ್ತಾ ಇದೆ. ಲುಕ್ಸ್ ಬ್ಯೂಟಿಫುಲ್. ಥ್ಯಾಂಕ್ ಯು. ಸೊ ಇಟ್ಸ್ ಡನ್. Yeah. ಸೊ ಇದು ಕೂಡ ಆಯಿತು ಅದು ಅನ್ಸುತ್ತೆ. ಕೂಡ ಆಯಿತು. ಡನ್ ಸರ್ವ್ ಮಾಡಿ. ನಿಮಗೆ ಇನ್ನೂ ವಾಟ್ರಿ ಬೇಕಾದರೆ ಇನ್ನೂ ವಾಟ್ರಿ ಮಾಡ್ಬೋದು. ಗಾರ್ನಿಷ್ಗೆ ಕೊರಿಯಾಂಡರ್ಸ್. ಸೊ ಇಟ್ಸ್ ಡನ್. ಯಾ, ಸೂಪರ್. ಮೋಮೋ ಕರಿ, ಸ್ಟೀಮ್ಡ್ ಮೋಮೋಸ್. ಸ್ಟೀಮ್ಡ್ ಮೋಮೋ ಆ್ಯಂಡ್ ಮೋಮೋ ಕರಿ. ವಾವ್. ಸೊ ಎರಡೂ ಕೂಡ ಮೋಮೋಸಿಂದ ತಯಾರಿಸಿದ್ದು, ಆದರೆ ಎಷ್ಟು ವಿಭಿನ್ನ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಎಸ್, ಬಿಸಿ ಬಿಸಿ ಆಗಿರುವಂಥ ಸ್ಟೀಮ್ಡ್ ಮೋಮೋ ಹಾಗೂ ಮೋಮೋ ಕರಿ ತಯಾರಾಗಿದೆ. ಸೊ ನನಗಂತೂ ಸ್ಟೀಮ್ಡ್ ಮೋಮೋಸ್ ಇಷ್ಟ, ಮತ್ತು ಮೋಮೋಸ್ ಚಿಲ್ಲಿ ಅಂತ ಹೇಳಿದೆ, ಬಟ್ ಇದು ಚಿಲ್ಲಿ ಅಲ್ಲ, ಸೊ ಕರಿಯಾಗಿ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ನೋಡ್ತೀನಿ. ಅದಕ್ಕೂ ಮುನ್ನ ಇದೆರಡನ್ನು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಸ್ಟೀಮ್ಡ್ ಮೋಮೋಸ್ ತಯಾರಿಸುವ ವಿಧಾನ. ಮೊದಲು ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು, ನೀರು ಹಾಕಿ ಗಟ್ಟಿಯಾಗಿ ನಾದಿಕೊಳ್ಳಿ. ನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ನಾದಿಕೊಂಡು ಅರ್ಧ ಗಂಟೆಗಳ ಕಾಲ ನೆನೆಯಲು ಇಡಿ. ಇನ್ನೊಂದೆಡೆ ಸ್ವಲ್ಪ ನೀರು ಹಾಕಿ ಟೊಮ್ಯಾಟೊವನ್ನು ಬೇಯಿಸಿ. ಟೊಮ್ಯಾಟೊ ಬೆಂದ ನಂತರ ಒಣಮೆಣಸು ಸೇರಿಸಿ 5 ನಿಮಿಷ ಬೇಯಿಸಿ. ಆನಂತರ ನೆಲಗಡಲೆ, ಧನಿಯಾ ಹಾಗೂ 2 ಎಸಳು ಬೆಳ್ಳುಳ್ಳಿ ಸೇರಿಸಿ ಹುರಿಯಿರಿ. ತಣ್ಣಗಾದ ನಂತರ ಟೊಮ್ಯಾಟೊ ಹಾಗೂ ಒಣಮೆಣಸು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಹೂರಣಕ್ಕೆ ಚಿಕನ್ ಕೀಮಕ್ಕೆ ಈರುಳ್ಳಿ ದಂಟು, ಕೊತ್ತಂಬರಿ ಸೊಪ್ಪಿನ ದಂಟು, 1 ಚಮಚದಷ್ಟು ಸೋಯಾ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಕರಿಮೆಣಸು ಪುಡಿ ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಬಳಿಕ ಮೈದಾ ಅಂಟನ್ನು ಚಿಕ್ಕದಾಗಿ ಲಟ್ಟಿಸಿ ಕೋಳಿಯ ಮಿಶ್ರಣದ ಹೂರಣ ತುಂಬಿ ಬೇಕಾದ ಆಕಾರದಲ್ಲಿ ಮಡಚಿಕೊಳ್ಳಿ. ತಯಾರಿಸಿಟ್ಟ ಮೋಮೋಸನ್ನು ಹಬೆಯಲ್ಲಿ 10 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿ ಮೋಮೋಸ್ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಮೋಮೋ ಕರಿ ತಯಾರಿಸುವ ವಿಧಾನ. ಮೊದಲು ಮೋಮೋಸನ್ನು ಅರ್ಧ ಬೇಯಿಸಿಟ್ಟುಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಚಕ್ಕೆ ಹಾಗೂ ಹೆಚ್ಚಿದ ಈರುಳ್ಳಿಯನ್ನು ಹುರಿಯಿರಿ. ಸ್ವಲ್ಪ ಹುರಿದ ನಂತರ ಅರುಣಾ ಅರಿಶಿನ ಪುಡಿ, ಅರುಣಾ ಮೆಣಸಿನ ಪುಡಿ, ಹೆಚ್ಚಿದ ಟೊಮ್ಯಾಟೊ ಹಾಕಿ ಹುರಿಯಿರಿ. ಟೊಮ್ಯಾಟೊ ಸ್ವಲ್ಪ ಬೆಂದ ನಂತರ ಅರುಣಾ ಜೀರಿಗೆ ಪುಡಿ, ಧನಿಯಾ ಪುಡಿ ಹಾಕಿ ಹುರಿದು ಸ್ವಲ್ಪ ನೀರು, ಅರುಣಾ ಕರಿಮೆಣಸು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಕುದಿ ಬಂದ ನಂತರ ಬೇಯಿಸಿದ ಮೋಮೋಸನ್ನು ಹಾಕಿ 5 ನಿಮಿಷ ಬೇಯಿಸಿ. ಕೊನೆಯಲ್ಲಿ ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಈಗ ತಯಾರಾಯಿತು ಬಿಸಿ ಬಿಸಿ ಮೋಮೋ ಕರಿ. ಎಸ್ ದಾವೂದ್, ಫಸ್ಟ್ ಈಗ ಐ ಗೆಸ್ ನಾವು ಇದನ್ನೇ ಟ್ರೈ ಮಾಡಬೇಕು. ಸರ್ ತಗೊಳ್ಳಿ, ಟೇಸ್ಟ್ ನೋಡಿ. ಸೊ ಆ ಶೇಪ್ ನನಂತೂ ತುಂಬ ಖುಷಿ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಹೀಗೆ ಪೂರ್ತಿ ತಿನ್ಬೋದು, ಬಟ್ ಐ ವಾಂಟ್ ಟು ಸಿ ದ ಫಿಲ್ಲಿಂಗ್ ಆ್ಯಕ್ಚುಲಿ. ವಾವ್. ಸೊ ಹಾಗೇ ಬಂದಿದೆ. ಈ ನೋಡಿ ಆ ಫಿಲ್ಲಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕರೆಕ್ಟ್ ಬಂದಿದೆ, ನೀವು ಹೇಳಿದ ಪ್ರಕಾರ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ವಾವ್, ತಗೊಳ್ಳಿ. ಸೊ ವಿತ್ ಚಟ್ನಿ.
ನೈಸ್. ಪೀನಟ್ ಆ ಥರ ಟೇಸ್ಟ್ ಕೊಡ್ತಾ ಇದೆ ಈ ಚಟ್ನಿಯಲ್ಲಿ ತುಂಬ. ಬಟ್ ನನಗಂತೂ ಪ್ಲೇನ್, ಐ ಲೈಕ್ ಟು ಈಟ್ ಪ್ಲೇನ್. ಲಾಸ್ಟ್ ಟೈಮ್ ಬಂದಾಗ ಮೇಯೋನೆಸ್ ಹೇಳಿಕೊಟ್ಟಿದ್ದೆ, ಮೇಯೋನೆಸ್ ಆ್ಯಡ್ ಮಾಡ್ಬೋದು. ಹಾಂ, ಮೇಯೋ ಇದ್ರೂ ಕೂಡ ಅದ್ರ ಜೊತೆಗೆ ಮೈನಸ್ ಡಿಪ್ ಜೊತೆಗೂ ಕೂಡ ತಿನ್ಬೋದು. ಬಟ್ ಹಾಗೆ ಪ್ಲೇನ್ ತುಂಬ ಚೆನ್ನಾಗಿರ್ತದೆ. ಸೊ ಒಂದಾದ್ಮೇಲೆ ಒಂದು ಹೋಗುತ್ತೆ. ಸೊ ಇದು ಟ್ರೈ ಮಾಡಿ ತಗೊಳ್ಳಿ. ಸೊ ಅದು ಕೂಡ ಅರ್ಧ ಬೇಯಿಸಿದ ನಂತರ ಸೊ ಸೂಪಿ ಟೆಕ್ಸ್ಚರಲ್ಲಿರುವಂಥದ್ದು. ನನಗಂತೂ ಇನ್ನೂ ಸ್ವಲ್ಪ ಸ್ಪೈಸ್ ಬೇಕು. ನಾನು ಆಗಲೇ ಹೇಳಿದೆ, ಐ ಲವ್ ಸ್ಪೈಸಿ ಫುಡ್. ನಿಮಗೆ ಎಲ್ಲದರಲ್ಲೂ ಸ್ಪೈಸ್ ಕಮ್ಮಿ. ಓಕೆ, ನಮ್ಮನಿಗೆ ನಿಮ್ತಾರೆ ಎಲ್ಲದರಲ್ಲೂ ಸ್ಪೈಸ್ ಜಾಸ್ತಿ. ನಾನು ಲಿಟ್ರಲಿ ಆಪೋಸಿಟ್. ಓಕೆ, ಸೊ ವೆರಿ ನೈಸ್ ರೆಸಿಪೀಸ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ನೆಕ್ಸ್ಟ್ ಹೋಟೆಲ್ ಮ್ಯಾನೇಜ್ಮೆಂಟಲ್ಲೂ ಕೂಡ ಒಳ್ಳೆ ರೀತಿಯಾಗಿ ಉತ್ತೀರ್ಣರಾಗಿ ಹಾಗೆಯೇ ಒಳ್ಳೆ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿ ನಾವು ಯಾವಾಗಲೂ ಬಂದಾಗ ಫ್ರೀ ಹಾಗೆ ನಮಗೆ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಅಡುಗೆ ಅಂತೂ ಮಾಡಬೇಕು, ಎಲ್ಲ ಟ್ರೈ ಮಾಡ್ತಾ ಇರಬೇಕು ಅಂದರೆ ಆಯಿಲ್ ಅಂತೂ ಬೇಕು. ಸೊ ಅದಕ್ಕೆ ಬೆಸ್ಟ್ ಅಂತ ಹೇಳಿದ್ರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಅದ್ರ ಜೊತೆಗೆ ನಮ್ಮ ಊರಿದ್ದು ಯಾವಾಗಲೂ ಬೆಸ್ಟ್. ಸೊ ಏನಿದ್ರು ಕೂಡ ಕುಚಲಕ್ಕಿ ನಾವು ತಿನ್ನುವಂಥವ್ರು. ಬಟ್ ಇದು ಭದ್ರಾವತಿಯಲ್ಲಿ ಬೆಳೆದಿರುವಂಥ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚಲಕ್ಕಿ. ಸೊ ಒಳ್ಳೆ ಮುತ್ತು ಉದುರಿದಾಗೆ ಅನ್ನ ಬರುತ್ತೆ. ಸೊ ನೀವು ಅಲ್ಲಿ ಓದ್ತಾ ಇರುವಾಗ ಇದಂತೂ ಒಳ್ಳೆ ಸೂಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ದಾವ್. ಸೊ ಮೋಮೋಸ್ ಯಾವಾಗಲೂ ನನ್ನ ಫೇವ್ರೇಟ್. ಅದು ಚಿಲ್ಲಿ ರೀತಿಯಾಗಿರಲಿ ಅಥವಾ ಸ್ಟೀಮ್ಡ್ ಮೋಮೋ ತುಂಬ ಚೆನ್ನಾಗಿರುತ್ತೆ. ಸೊ ಹೇಗೆ ಮಾಡೋದು ಎಷ್ಟು ಈಸಿಯಾಗಿದೆ ಅಲ್ವಾ. ಸೊ ನಾವು ಹೊರಗಡೆ ಹೋಗಿ ತಿಂದಾಗ ಅಷ್ಟು ಕಾಸ್ಟ್ಲಿ ಅನಿಸುತ್ತೆ. ಸೊ ಒಂದು ಪ್ಲೇಟಿಗೆ ಕೇವಲ ಒಂದು 7-8 ಪೀಸಸ್ ಹೀಗೆ ಇಟ್ಟಿರ್ತಾರೆ. ಅಷ್ಟೊಂದು ರೇಟ್ ಇರುತ್ತೆ. ಎಷ್ಟು ಸುಲಭ ವಿಧಾನದಲ್ಲಿ ಮನೆಯಲ್ಲೇ ಬೇಕಾದಷ್ಟು ಮಾಡಿ ತಿನ್ಬೋದು ಅಲ್ವಾ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.